ದೇಶದ 75ನೇ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾದ ತಂಕನ ಕರಾವಳಿ ಕಾಲೇಜ್ ಸಮೂಹ ಶಿಕ್ಷಣ ಸಂಸ್ಥೆದ 25ನೇ ವರ್ಷದ ರಜತ ಮಹೋತ್ಸವದ ಅಂಗವಾದ ಇಂಜಿನಿಯರಿಂಗ್ ಸೇರ್ನಂಚ ಬೇತೆ ಬೇತೆ ವಿಭಾಗದ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದ ಪ್ರವೇಶಾವಕಾಶ 75 ಗಣ್ಯ ಸಾಧಕರಿಗೆ ಮಾನಾದಿಗೆ ಅಂಚನೆ ಮೆಡಿಕಲ್ ಕಾಲೇಜ್ ಮುತಾಲಿಕೆಡು 75 ಕಡೆಟ್ ಉಚಿತ ಆರೋಗ್ಯ ಶಿಬಿರಲೇನು ಅಟನೆ ಮಲ್ತದ ಪಂಡದು ಜಿಆರ್ ಎಜುಕೇಷನ್ ಟ್ರಸ್ಟ್ ಬೊಕ್ಕ ಕರಾವಳಿ ಕಾಲೇಜ್ ಸಮೂಹ ಕಾಲೇಜದ ಸ್ಥಾಪಕ ಅಧ್ಯಕ್ಷರು ಗಣೇಶ್ ರಾವ್ ಸುದ್ದಿಗೋಷ್ಠಿ ತಿಳಿಸಿದರು. ದೇಶದ ಓರ್ವ ಸತ್ಪ್ರಜೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ 25 ವರ್ಷಗಳ ದೀರ್ಘಕಾಲದ ಶ್ರೇಷ್ಠ ಸೇವೆಯನ್ನು ಕೊಡುಗೆ ಕೊಟ್ಟಿರುವಂಥ ನಮ್ಮ ಜಿಆರ್ ಎಜುಕೇಷನ್ ಟ್ರಸ್ಟ್ ಮತ್ತು ಕರಾವಳಿ ಕಾಲೇಜುಗಳ ಸಮೂಹ ಮತ್ತು ಪ್ರಸ್ತುತ ಜಿಆರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಈ ನಿಟ್ಟಿನಲ್ಲಿ ಏನು ಮಾಡಬೇಕು ಹೇಳಿ ನಾವು ಆಲೋಚನೆ ಮಾಡುವಾಗ ಕೇವಲ ಪ್ರೊಫೈಲ್ ಹಾಕಿದರೆ ಸಾಕ, ಘೋಷಣೆ ಕೂಗಿದ್ರೆ ಸಾಕ ಹೇಳುವಾಗ ಸ್ವಾಭಾವಿಕವಾಗಿ ನಾವು ಸ್ವಲ್ಪ ಕ್ರಿಯಾಶೀಲರಾಗಿ ಇತರರಿಗೆ ಮಾದರಿಯಾಗಿ ಇತರರನ್ನು ಪ್ರೇರೇಪಿಸುವ ಮುಖಾಂತರ ಏಕತೆಯ ಸಂದೇಶವನ್ನು ಯಾವ ರೀತಿ ಸಾರಬಹುದು ಹೇಳುವಂಥ ಆಲೋಚನೆ ಬಂದಾಗ ನಿನ್ನೆ ದಿನ ತಮಗೆಲ್ಲರಿಗೂ ಗೊತ್ತು, ನಾವೊಂದು ಪ್ರೆಸ್ ರಿಲೀಸ್ ಮಾಡಿದ್ದೆವು. ನಮ್ಮ ಮೆಡಿಕಲ್ ಕಾಲೇಜಿನ ವತಿಯಿಂದ 75 ಉಚಿತ ವೈದ್ಯಕೀಯ ಶಿಬಿರಗಳನ್ನು ನಡೆಸುವ ಉದ್ದೇಶವನ್ನು ನಾವು ನಿನ್ನೆ ಸಾರಿದ್ದೇವೆ. ಇಡೀ ವರ್ಷಕ್ಕೆ 75 ಫ್ರೀ ಮೆಡಿಕಲ್ ಕ್ಯಾಂಪು ವಿವಿಧ ಭಾಗಗಳಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಿಂದ ನಾವು ಏಕಾಂಗಿಯಾಗಿ ಮಾಡ್ಬೋದು. ಆದರೆ ನಮ್ಮ ಉದ್ದೇಶ ಎಲ್ಲರಿಗೂ ಆರೋಗ್ಯ ಮತ್ತು ಎಲ್ಲ ಸಂಘಟನೆಗಳು, ಅಲ್ಲಿ ಯಾವುದೇ ಭೇದ ಇಲ್ಲ, ಯಾವುದೇ ಜಾತಿ ಮತ ರಾಜಕೀಯ ತತ್ವ ಪಂಥ. ನಾವು ಕಾಸರಗೋಡು ಕಡೆಯೂ ಕ್ಯಾಂಪ್ಗಳನ್ನು ಮಾಡುವ ಉದ್ದೇಶವನ್ನು ಹೊಂದಿದ್ದೇವೆ, ಮಡಿಕೇರಿಯಲ್ಲೂ ಮಾಡ್ತೇವೆ, ಜಿಲ್ಲೆಯಾದ್ಯಂತ ಮಾಡ್ತೇವೆ. ಅದು ಈಗಾಗಲೇ ನಿನ್ನೆ ಪ್ರಕಟಗೊಂಡಿದೆ. ಇವತ್ತಿನ ಪ್ರೆಸ್ ಮೀಟ್ನ ಉದ್ದೇಶ ಹೇಳಿದರೆ 2 ಯೋಜನೆಗಳನ್ನು ಇವತ್ತು ನಾವು ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ತುಂಬ ಮಹತ್ತರವಾದ ಮತ್ತು ಮನಸ್ಸಿಗೆ ಹತ್ತಿರವಾದ ಕೆಲಸ. ಯಾಕಂದರೆ 25 ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ತಮಗೆಲ್ಲರಿಗೂ ಗೊತ್ತುಂಟು, ಸಾರ್ಥಕ ವೃತ್ತಿ ಜೀವನವನ್ನು ನಾವು ಸವೆಸಿದ್ದೇವೆ. ಉತ್ತಮವಾದ ಫಲಿತಾಂಶ ಇರ್ಬೋದು, ರ್ಯಾಂಕ್ಗಳಿರ್ಬೋದು, ಪ್ಲೇಸ್ಮೆಂಟ್ಗಳಿರ್ಬೋದು. 75 ವರ್ಷ ಆಗುವಾಗ ನಾವು ಖಂಡಿತ ಬಲೋ ಭಾರತ್ ಮಾತಾ ಕಿ ಜೈ ಹಾಕ್ತೇವೆ, ಫ್ಲಾಗ್ ಹೋಸ್ಟ್ ಮಾಡ್ತೇವೆ, ಪ್ರೊಫೈಲ್ ಚೇಂಜ್ ಮಾಡ್ತೇವೆ. ಅದರ ಒಟ್ಟಿಗೆ 75 ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ ದರದಲ್ಲಿ ಪ್ರವೇಶವನ್ನು ಕೊಡಬೇಕು ಹೇಳುವಂಥ ನಿರ್ಧಾರವನ್ನು ಈ ಮೂಲಕ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ. ಯಾರಿಗೆ ಪ್ರವೇಶ ಹೇಳಿದರೆ, ಇಂಜಿನಿಯರಿಂಗ್ ಕೋರ್ಸುಗಳು, ಅದರಲ್ಲಿ 6 ಬ್ರ್ಯಾಂಚುಗಳುಂಟು. ಫಿಸಿಯೋಥೆರಪಿ, ಹೋಟೆಲ್ ಮ್ಯಾನೇಜ್ಮೆಂಟು, ಇಂಟೀರಿಯರ್ ಡಿಸೈನು, ಫ್ಯಾಷನ್ ಡಿಸೈನ್, ಇಷ್ಟು ಕೋರ್ಸುಗಳಿಗೆ ನಾವು ಘೋಷಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಒಟ್ಟಿಗೆ ನಮ್ಮ ಇತರ 1-2 ಕೋರ್ಸುಗಳಿಗೂ ಉತ್ತಮ ಅಭ್ಯರ್ಥಿಗಳು ಸಿಕ್ಕಿದರೆ ಅದರ ಘೋಷಣೆಯನ್ನು ಮಾಡ್ತೇವೆ. ಈ ಬಗ್ಗೆ ನಮಗೆ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಒಂದು ಸಲಹಾ ಸಮಿತಿ, ಅಡ್ವೈಸರಿ ಕಮಿಟಿಯನ್ನು ನಾವು ಈಗಾಗಲೇ ಅವರ ಅನುಮತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಆ ಅಡ್ವೈಸರಿ ಸಮಿತಿಯಲ್ಲಿ ಕಣ್ಣೂರು ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾದ ಡಾಕ್ಟರ್ ಎಂ ಅಬ್ದುಲ್ ರೆಹಮಾನ್ ಅವರು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮಾಜಿ ಕುಲಪತಿಗಳಾದ ಡಾಕ್ಟರ್ ಶಿವಲಿಂಗಯ್ಯ ಅವರು, ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಹಿರಿಯ ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಅವರು, ಮಂಗಳೂರಿನ ಬಿಷಪ್ರ ಮಾಜಿ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮತ್ತು ಕರ್ನಾಟಕ ಸರ್ಕಾರದ ಪ್ಲಾನಿಂಗ್ ಕಮಿಷನರ್ ಸದಸ್ಯರಾದಂಥ ಮಾರ್ಸೆಲ್ ಮೊಂತೇರೋ ಅವರನ್ನು ನಾವು ಸಲಹಾ ಸಮಿತಿಯಲ್ಲಿ ತಗೊಂಡಿದ್ದೇವೆ. 75 ಮಕ್ಕಳನ್ನು ಯಾವ ರೀತಿ ನಾವು ಆಯ್ಕೆ ಮಾಡಬೇಕು, ಇಲ್ಲಿ ಪುನಃ ಯಾವುದೇ ಭೇದ ಭಾವಗಳಿಲ್ಲ. ನೀಟ್ ಮತ್ತು CET ವಿದ್ಯಾರ್ಥಿಗಳಿಗೆ 2000 ರ್ಯಾಂಕಿನ ಒಳಗಿನ ವಿದ್ಯಾರ್ಥಿಗಳು ಈ ಪ್ರವೇಶಕ್ಕೆ ಅರ್ಜಿಯನ್ನು ಹಾಕಿದರೆ 100% 100 ಉಚಿತವಾಗಿ ಅವರಿಗೆ ಶಿಕ್ಷಣ ಕೊಡುವಂಥ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿ 2000ರಿಂದ 5000 ರ್ಯಾಂಕಿನವರಿಗೆ 75% ರಿಯಾಯಿತಿ, 5000ರಿಂದ 10,000 ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ, 75 ವಿದ್ಯಾರ್ಥಿಗಳಿಗೆ. ಅದಕ್ಕೆ ಇನ್ನೂ ಇದಕ್ಕೆ ಕೆಲವು ಯಾವುದು ರೀತಿ ನಿಯಮಗಳನ್ನು ಈ ಸಮಿತಿಯಲ್ಲಿ 2 ಜನ ಮಾಜಿ ಉಪಕುಲಪತಿಗಳು, ಅದೇ ನಮ್ಮ ಬಿಷಪ್ರ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮತ್ತು ಶಾರದಾ ಸಮೂಹ ಸಂಸ್ಥೆಗಳ ಎಂ ಬಿ ಪುರಾಣಿಕರು 4 ಜನ. ಯಾಕಂದರೆ ಯಾವುದೇ ಭೇದ ಭಾವ ಬೇಡ. ಇಲ್ಲಿ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ನು, ಆ ಪಕ್ಷ ಈ ಪಕ್ಷ, ಪ್ರಾಂತೀಯವಾದ ಇಲ್ಲ. ಇಡೀ ಭಾರತ ನಮ್ಮದು, ಭಾರತೀಯರು ನಮ್ಮವರು. ನಮ್ಮ ಕಾಲೇಜಿನಲ್ಲಿ ದೇಶಾದ್ಯಂತ ವಿದ್ಯಾರ್ಥಿಗಳಿದ್ದಾರೆ. ಆ ಒಂದು ಏನು ಸಣ್ಣವಾದ ನೀತಿ ವಾಕ್ಯವನ್ನು ನಾವು ಇದು ಮುಖಾಂತರ ಮಾಡ್ತಾ ಇದ್ದೇವೆ. ಕರಾವಳಿ ಕಾಲೇಜ್ ಸಮೂಹದ ನೀರ್ಮಾರ್ಗ ಮೆಡಿಕಲ್ ಕಾಲೇಜ್ ಸುದ್ದಿಗೋಷ್ಠಿ ಪಾತಿರೊಂದು ಈ ವಿಷಯ ತೆರಿಪಾಯಿನ ಗಣೇಶ್ ರಾವ್ 75 ವಿದ್ಯಾರ್ಥಿಗಳ ಆಯ್ಕೆ ಬೊಕ್ಕ 75 ಗಣ್ಯ ಸಾಧಕಿಯರ ಆಯ್ಕೆಗೆ ಗಣ್ಯರನ ಪ್ರತ್ಯೇಕ ಸಮಿತಿನ ರಚನೆ ಮಾಡ್ತದ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿ ಡಾಕ್ಟರ್ ಬಲವೀರ ರೆಡ್ಡಿ, ಬೆಂಗಳೂರು RGUHSದ ಮಾಜಿ ಕುಲಪತಿ ಡಾಕ್ಟರ್ ಎಸ್ ರಮಾನಂದ ಶೆಟ್ಟಿ, ಕುಡ್ಲ ವಿಶ್ವವಿದ್ಯಾನಿಲಯದ ಕುಲಪತಿಲು
ಡಾಕ್ಟರ್ PS ಎಡಪಡಿ ತಾಯ ಮೊಗಲು ಆಯ್ಕೆ ಸಮಿತಿದ ಪ್ರಮುಖರು ಪಡೆದು ಗಣೇಶ್ ರಾವ್ ವಿವರ ಕುರಿಯರು. ಇದು ಒಂದು. ಎರಡನೇ ಕಾರ್ಯಕ್ರಮ 75 ಜನ ಸಾಧಕರಿಗೆ, ವಿಶೇಷವಾಗಿ ಅದರಲ್ಲಿ ದೊಡ್ಡ ಪಾಲು ಶಿಕ್ಷಕರಿಗೆ ಹೋಗ್ತದೆ. ಯಾಕಂದರೆ ನಮ್ಮದು ಶಿಕ್ಷಣ ಸಂಸ್ಥೆ. 75 ಜನ ಸಾಧಕರಿಗೆ ನಾವು ಸನ್ಮಾನವನ್ನು ಮಾಡಬೇಕು ಹೇಳಿದ್ದೇನೆ. ಮುಂದಿನ ದಿನಗಳಲ್ಲಿ 3 ರಿಂದ 6 ತಿಂಗಳು ಸಮಯ ಆಗ್ಬೋದು. ಇದಕ್ಕೂ ಒಂದು ಶ್ರೇಷ್ಠವಾದ ಸಮಿತಿಯನ್ನು ಮಾಡಿದ್ದೇವೆ. ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಥಮ VC, HNMC ಇಂಜಿನಿಯರ್ ಶಿಕ್ಷಣದ ಭೀಷ್ಮ ಹೇಳುವಂಥ ಡಾಕ್ಟರ್ ಬಲವೀರ್ ರೆಡ್ಡಿ ಅವರು, ಅದೇ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯಗಳ ಮಾಜಿ ಉಪಕುಲಪತಿ ಮತ್ತು ನಿಟ್ಟೆಯ ಉಪಕುಲಪತಿಗಳು ಆಗಿದ್ದರು ಅವರು, ಡಾಕ್ಟರ್ ರಮಾನಂದ್ ಶೆಟ್ಟರು, ಅದೇ ರೀತಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಂತ ಡಾಕ್ಟ್ರು ಎಡಪಡಿತಾಯ್ ಅವರು. ಇಷ್ಟು ಜನರು ಈ ಸಮಿತಿಯಲ್ಲಿ ಇರ್ತಾರೆ. ಯಾರಿಗೆ ಸನ್ಮಾನ, ಯಾವ ರೀತಿ ರೂಪುರೇಷೆಗಳು, ಅದನ್ನು ನಾವು ಸದ್ಯದಲ್ಲಿ ಪ್ರಕಟ ಮಾಡ್ತಾ ಇದ್ದೇವೆ. ಈ ಸನ್ಮಾನದಲ್ಲಿ ಪ್ರಾಥಮಿಕದಿಂದ ಹಿಡಿದು PG ವರೆಗೆ, ಪದವಿ ಇರ್ಬೋದು, PUC ಇರ್ಬೋದು, PG ಇರ್ಬೋದು, ಪ್ರೊಫೆಷನಲ್ ಕೋರ್ಸ್ ಇರ್ಬೋದು, ವೈದ್ಯಕೀಯ ಕ್ಷೇತ್ರದ ವೈದ್ಯರುಗಳು, ಅವರು ಅಧ್ಯಾಪಕರು, ಇಂಜಿನಿಯರಿಂಗ್ ಕ್ಷೇತ್ರದ ಅಧ್ಯಾಪಕರು, ಇಂಜಿನಿಯರ್ಸ್ಗಳು, ಫಾರ್ಮಸಿ, ಫಿಸಿಯೋಥೆರಪಿ, ಆಯುರ್ವೇದಿಕ್ನ ಅಧ್ಯಾಪಕರು, ಅದರ ಒಟ್ಟಿಗೆ ಸಾಧಕರು, ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಸಾಧಕರು ಇರ್ಬೋದು, ಒಬ್ಬರಿಬ್ಬರನ್ನು ಗುರುತಿಸ್ಬೋದು ಕಮಿಟಿಯವರು, ಸಮಾಜ ಸೇವೆಯಲ್ಲಿ ಸಾಧಕರು ಇರ್ಬೋದು, ಇತರ ಅನೇಕ ಕ್ಷೇತ್ರಗಳಲ್ಲಿ ಸಾಧಕರಿರ್ತಾರೆ. ಸೊ 75 ಜನ ಸಾಧಕರಿಗೆ ಅತ್ಯಂತ ಗೌರವಯುತವಾಗಿ ಅದರ ನೀತಿ ನಿರೂಪಣೆಯು ಸಮಿತಿಯವರು ಮಾಡ್ತಾರೆ. ನಮಗಿರುವಂಥ ಆಸೆ ಈಗ ಒಂದು 10,000 ಒಂದು ಕ್ಯಾಶ್ ಅವಾರ್ಡ್, ಅದನ್ನು ಪ್ರಕಟಿಸಬೇಡಿ, ಯಾಕಂದರೆ ಅದು ಅಂತಿಮ ಆಗಿಲ್ಲ. ನಮ್ಮ ಆಶಯಗಳು ಒಂದು ಒಳ್ಳೆ ಪ್ರಶಸ್ತಿ ಪತ್ರ, ಒಂದು ಒಳ್ಳೆ ಶಾಲು, ಒಂದು ದೊಡ್ಡ ಮಟ್ಟದ ಅತಿಥಿ, ಗವರ್ನರ್ ಅಥವಾ ಈಕ್ವಲೆಂಟ್ ಆದ ಒಂದು ಸಾಂವಿಧಾನಿಕ ಸ್ಥಾನಮಾನದ ಅತಿಯ ಮುಖಾಂತರ. ಯಾಕೆಂದರೆ ಈ 2 ಘೋಷಣೆಗಳ ಹಿಂದೆ ಇರುವಂಥ ಸುಮಾರು 5 ಮಾಜಿ ಉಪಕುಲಪತಿಗಳನ್ನು ಸಮಿತಿಯಲ್ಲಿ ನಾವು ವಿನಂತಿ ಮಾಡಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು, ಅದರ ಉದ್ದೇಶ ಏನೆಂದರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದು ಒಂದು ಉದ್ದೇಶ, ಆದರೆ ಆ ವಿದ್ಯಾರ್ಥಿಗಳು ಪ್ರೇರೇಪಿತರಾಗಬೇಕು. ಯಾಕಂದರೆ ಅಷ್ಟು ಉನ್ನತ ಮಟ್ಟದ ನಿಮಗೆಲ್ಲ ಗೊತ್ತಿರುವ ಹೆಸರುಗಳು, ನಾನು ಅವರ ಬಗ್ಗೆ ಹೇಳಬೇಕಾದ ಇದಿಲ್ಲ, ಅಷ್ಟು ಉನ್ನತ ಮಟ್ಟದ ಸಾಧನೆಯನ್ನು ಮಾಡಿದಂಥವರು ಆಯ್ಕೆ ಮಾಡಿದಂಥ ವಿದ್ಯಾರ್ಥಿಗಳು. ಸಾಧಕರಿಗೂ ಹಾಗೆ ಸನ್ಮಾನ ಮಾಡುವಾಗ ಶ್ರೇಷ್ಠ ಮಟ್ಟದ ಸಾಧಕರು, ವಿಶ್ವವಿದ್ಯಾಲಯದ VC ಮಾತ್ರ ಅಲ್ಲ, ಅವರು HMC ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಒಂದು ಗುರುತನ್ನು ಮೂಡಿಸಿಕೊಂಡವರು, ಅವರ ಮುಖಾಂತರ ಒಂದು ಘೋಷಣೆಯನ್ನು ಮಾಡುವಾಗ ಅವರಿಗೆ ಅದು ಪ್ರೇರೇಪಣೆಯಾಗಿ ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ಹೇಳುವ ಧ್ಯೇಯವಾಕ್ಯದಿಂದ ಮುಂದೆ ಅವರು ಸಮಾಜಕ್ಕೆ, ದೇಶಕ್ಕೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಪ್ರೇರೇಪಣೆ ಆಗಬೇಕು. ಅಥವಾ ಇತರ ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಪ್ರೇರೇಪಣೆ. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ನಾವು 75 ಕ್ಯಾಂಪ್ ಘೋಷಣೆ ಆದ ಕೂಡಲೇ 2 ಮೆಡಿಕಲ್ ಕಾಲೇಜ್ನವರು, ನಾನು ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ, ಅವರೇನೋ ಸಣ್ಣ ಪುಟ್ಟ ಘೋಷಣೆಯನ್ನು ಮಾಡಿದರು. ನನಗೆ ಸಂತೋಷ ಆಯಿತು. ಯಾಕಂದರೆ ನಾವು ಮಾಡಿದ ಒಳ್ಳೆ ಕೆಲಸಗಳು ಸಮಾಜಕ್ಕೆ ತಲುಪುವುದರೊಂದಿಗೆ ಇತರರು ಅದಕ್ಕಿಂತ ಪ್ರೇರೇಪಣೆಗೊಂಡು ನೆನಪು ಮಾಡಿದಾಗಾಯಿತು. ಧನಾತ್ಮಕವಾಗಿ ಎಲ್ರಿಗೂ ಆಸೆ ಇರ್ತದೆ, ಎಲ್ಲರೂ ಒಳ್ಳೆ ಕೆಲಸ ಮಾಡಬೇಕಲ್ಲ ಆಕಾಂಕ್ಷೆಗಳಿರ್ತದೆ. ಯಾರೊಬ್ಬರು ಪ್ರಾರಂಭ ಮಾಡಬೇಕಂತ ಪ್ರಾರಂಭದ ಕೆಲಸವನ್ನು ಮಾಡಲಿಕ್ಕೆ ನಾನು ಸರಿಯಾದ ವ್ಯಕ್ತಿ ಹೇಳೋದು ನಿಮಗೆ 25 ವರ್ಷಗಳಲ್ಲಿ ಗೊತ್ತುಂಟು. ಇವತ್ತು ಅದನ್ನು ಮಾಡುವ ಮುಖಾಂತರ ಸ್ವಾತಂತ್ರ್ಯೋತ್ಸವದ ನಿಜವಾದ ಅರ್ಥದಲ್ಲಿ, ಯಾಕೆಂದರೆ ನನಗೆ ಸ್ವಾತಂತ್ರ್ಯ ಹೇಳಿದರೆ ಖಂಡಿತ ಸ್ವೇಚ್ಛಾಚಾರ ಅಲ್ಲ, ಜವಾಬ್ದಾರಿಯುತವಾಗಿ ದೇಶದ ಕಾನೂನು ಮತ್ತು ಸಂವಿಧಾನದ ಚೌಕಟ್ಟಿನೊಳಗೆ ಎಲ್ಲರನ್ನೂ ಸೇರಿಸಿಕೊಂಡು ವಿವಿಧತೆಯಲ್ಲಿ ಏಕತೆ. ಇಲ್ಲಿ ನಮಗೆ ಜಾತಿ ಬೇಡ, ಮತ ಬೇಡ, ಪಕ್ಷ ಬೇಡ, ಪಂಥ ಬೇಡ, ಪ್ರಾಂತ್ಯ ಬೇಡ, ಭಾಷೆ ಬೇಡ. ನಿಮಗೆ ಈಗಾಗಲೇ ಗೊತ್ತುಂಟು, ಕರಾವಳಿ ಕಾಲೇಜಿನಲ್ಲಿ 10 ದೇಶಗಳ ವಿದ್ಯಾರ್ಥಿಗಳು, ಭಾರತ ಮೂಲೆಗಳಿಂದ ವಿದ್ಯಾರ್ಥಿಗಳಿದ್ದಾರೆ. ದೇವರ ದಯದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಕಳೆದ 25 ವರ್ಷಗಳಲ್ಲಿ ಯಾವುದೇ ಹೇಳಿಕೊಳ್ಳುವಂಥ, ಯಾವುದೇ ಭೇದ ಭಾವ ಇರುವಂಥ ಸಮಸ್ಯೆಗಳಾಗಲಿಲ್ಲ. ಯಾಕೆ ಹೇಳಿದರೆ ನಮ್ಮ ಧ್ಯೇಯವಾಕ್ಯವದು ನಾವೆಲ್ಲರೂ ಬಂಧುಗಳು ಹೇಳಿ. ಇಲ್ಲಿ ನಾವು ಶಿಕ್ಷಣ ಬಿಟ್ಟು ಬೇರೆ ಯಾವುದೇ ವಿಷಯವನ್ನು ಕ್ಯಾಂಪಸ್ನೊಳಗೆ ತರುವುದಿಲ್ಲ. 25 ವರ್ಷದಲ್ಲಿ ಯಾವುದೇ ರಾಜಕೀಯ ಚಟುವಟಿಕೆಯನ್ನು ಕ್ಯಾಂಪಸ್ನೊಳಗೆ ಮಾಡಲಿಲ್ಲ, ಯಾವುದೇ ಧಾರ್ಮಿಕ ವಿಚಾರಗಳನ್ನು ನಾವು ತರುವುದಿಲ್ಲ, ಅಥವಾ ದೀಪಾವಳಿ ಅಂತ ಆಚರಣೆಯನ್ನು ಮಾಡುವಾಗಲೂ ಧಾರ್ಮಿಕ ಆಚರಣೆಯಾಗಿ ಮಾಡಲಿಲ್ಲ, ಸಾಮಾಜಿಕ ಆಚರಣೆಯಾಗಿ ಮಾಡಿದ್ದೇವೆ. ಎಲ್ಲರನ್ನು ಒಗ್ಗೂಡಿಸಿ ಯಾರ ಮನಸ್ಸಿಗೂ ನೋವು ಕೊಡದೆ. ಯಾಕಂದರೆ ಇವತ್ತಿನ ವಿದ್ಯಾರ್ಥಿಗಳು ಮುಂದಿನ ಪ್ರಜೆಗಳು, ಅವರು ತೀವ್ರಗಾಮಿಗಳಾಗಿರಬಾರ್ದು, ಅವರು ಸೌಮ್ಯವಾದಿಗಳಾಗಿರಬೇಕು. ಎಲ್ಲರನ್ನು ಒಳಗೊಂಡು, ಎಲ್ಲರನ್ನು ಸೇರಿಸಿಕೊಂಡು, ಎಲ್ಲರಿಗೆ ತನ್ನ ಕೈಲಾದೆಯನ್ನು ಸಮಾಜ ಸೇವೆ ಅಂತ ಮಾಡುವಂಥ ವ್ಯವಸ್ಥೆ ಆಗಬೇಕು ಹೇಳುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ನಾವು ಒಬ್ಬರೇ ಅಥವಾ ಕಾಲೇಜಿನಿಂದ ಈ ಕಾರ್ಯಕ್ರಮವನ್ನು ಮಾಡ್ಬೋದಿತ್ತು, ನಾವು ಮಾಡಲಿಲ್ಲ. ಯಾಕೆ ಹೇಳಿದರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದಂಥ 7 ಹಿರಿಯರು, ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ನಿಮಗೆ ನಿಮ್ಮ ಮನಸ್ಸಾಕ್ಷಿ ಗೊತ್ತುಂಟು ಅದು ಯಾರು ಹೇಳಿ. ಅವರ ಸಲಹೆಯನ್ನು, ಮಾರ್ಗದರ್ಶನವನ್ನು ಪಡ್ಕೊಂಡು ನೀತಿ ನಿಯಮಾವಳಿಗಳನ್ನು ರೂಪಿಸಿಕೊಂಡು ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ, ನಾಳೆ ಯಾರು ಮಾಧ್ಯಮದವರು ಓರ್ವ ಅಭ್ಯರ್ಥಿ ಇದ್ದರೂ ಇವರಿಗೆ ಸನ್ಮಾನ ಮಾಡಬೇಕೇಳಿ ನಿಮ್ಮ ಸಲಹೆಯನ್ನು ಕೊಡ್ಬೋದು, ನಾವು ಕಮಿಟಿಗೆ ಇರ್ತೇವೆ
ಅಥವಾ ಯಾರಿಗಾರು ಸ್ಕಾಲರ್ಶಿಪ್ಪಿಗೆ ಅವನಿಗೆ 10,000 ರ್ಯಾಂಕಿನ ಒಳಗುಂಟು 5,000 ರ್ಯಾಂಕಿನ ಒಳಗುಂಟು ಅವನಿಗೆ ಸ್ಕಾಲರ್ಶಿಪ್ ಕೊಡ್ಬೋದಾ ಹೇಳಿದರೆ ನಾವು ಇಮೇಲ್ ಕೊಟ್ಟಿದ್ದೇವೆ. ಯಾರು ಇಮೇಲ್ ಮಾಡಿದರೂ 1 ದಿನದೊಳಗಾಗಿ ಅವರಿಗೆ ಅಪ್ಲಿಕೇಶನ್ ಫಾರ್ಮು ವಾಪಸ್ ಮೇಲಲ್ಲಿ ಕಳಿಸ್ತೇವೆ, ಸ್ಟ್ಯಾಂಡರ್ಡ್ ಫಾರ್ಮೇಟು. ಅದು ವಾಪಸ್ ಬಂದ ಕೂಡಲೇ ಕಮಿಟಿಗೆ ಇಡ್ತೇವೆ. ಕಮಿಟಿಯಲ್ಲಿ ಆದ ಕೂಡಲೇ ಘೋಷಣೆ ಮಾಡ್ತೇವೆ. ಸನ್ಮಾನ ಕಾರ್ಯಕ್ರಮ ಹಾಗೆ ಅದು ಒಂದು 3 ತಿಂಗಳ ಸಮಯಾವಕಾಶ ಅದಕ್ಕೆ ನಾವು ಕೊಟ್ಟಿದ್ದೇವೆ. ಯಾಕಂದರೆ ಗುರುತಿಸಬೇಕು, ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಮತ್ತು ನಮ್ಮ ಸಮೀಪದ ರಾಜ್ಯಗಳಿಗೂ ಅದು ವಿಸ್ತರಿಸ್ಬೋದು. ಸಾಧಕರು ಎಲ್ಲಿದ್ದರೂ ಅವರು ದೇಶ ಪ್ರೇಮಿಗಳು ಸಾಧಕರು, ಅವರನ್ನು ನಾವು ಗುರುತಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷದಿಂದ, ಹೆಮ್ಮೆಯಿಂದ ಮತ್ತು 25 ವರ್ಷಗಳ ಸಾರ್ಥಕ ಸೇವೆಯನ್ನು ಮಾಡಿದ ತೃಪ್ತಿಯಿಂದ ಘೋಷಣೆಯನ್ನು ಮಾಡ್ತಿದ್ದೇನೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. 5 ಸಬ್ಜೆಕ್ಟ್ ಅಲ್ಲ, ಇಂಜಿನಿಯರಿಂಗಲ್ಲೇ 6 ಸಬ್ಜೆಕ್ಟ್ ಉಂಟು. ಆಯಿತು. ನಾವೀಗ ಅದರಲ್ಲಿ CET ಇಲ್ಲದ್ದು ಹೋಟೆಲ್ ಮ್ಯಾನೇಜ್ಮೆಂಟು, ಇಂಟೀರಿಯರ್ ಫ್ಯಾಷನು, ಬಾಕಿ ಎಲ್ಲದಕ್ಕೆ CET ಉಂಟು. CET ರ್ಯಾಂಕಲ್ಲೇ ನಾವು ಫಿಲ್ಟರ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲು ತಾವು ಹೇಳಿದ ಅತ್ಯಂತ ಸೂಕ್ತ ಪ್ರಶ್ನೆ, ನನಗೆ ಅರ್ಥ ಆದ ಮಟ್ಟಿಗೆ, ಇಲ್ಲಾಂದ್ರೆ ನೀವು ಹೇಳ್ಬೋದು 2,000 ರ್ಯಾಂಕಿನೊಳಗೆ 50 ಮಕ್ಕಳು ಬಂದರೆ ಅವರಿಗೆ ಪ್ರಿಫರೆನ್ಸ್ ಸಿಗ್ತದೆ ಸ್ವಾಭಾವಿಕವಾಗಿ. ಬಟ್ ಬರುವುದಿಲ್ಲ. ಅದಕ್ಕೋಸ್ಕರ ನಾವು 10,000ವರೆಗೆ ಅಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ನಾನು ಹೇಳಲಿಲ್ಲ, ಈಗ ಹೇಳ್ತೇನೆ. ಇದರಲ್ಲಿ ಇನ್ನೊಂದು ಮಾನದಂಡವನ್ನು ಇಟ್ಟಿದ್ದೇನೆ. ಒಂದು ರ್ಯಾಂಕು ಮೆರಿಟು, ಇನ್ನೊಂದು ಸಾಮಾಜಿಕ ನ್ಯಾಯ, SC ST ಮೈನಾರಿಟಿ ಅದರಲ್ಲಿ ಉಂಟು ಪ್ರೆಸ್ ನೋಟಲ್ಲಿ, ಬ್ಯಾಕ್ವರ್ಡು, ಮತ್ತು ವಿಶೇಷವಾಗಿ ಅಧ್ಯಾಪಕರ ಮಕ್ಕಳು, ಪತ್ರಕರ್ತರ ಮಕ್ಕಳು, ಸೈನಿಕರ ಮಕ್ಕಳು, ಕೃಷಿಕರ ಮಕ್ಕಳು. ನನ್ನಲ್ಲಿ ಕೇಳಿದ ವ್ಯಕ್ತಿಗತವಾಗಿ, ನಾನು ಐ ಡೋಂಟ್ ವಾಂಟ್ ಡಿಸ್ಪ್ಯೂಟು, ಇವರು 4 ದೇಶದ ಬೆನ್ನೆಲುಬು. ನಮಗೆ ಕೃಷಿಕರಿಲ್ಲದೆ ನಾವು ಇವತ್ತು ಸುಖವಾಗಿರಲಿಕ್ಕಾಗೋದಿಲ್ಲ. ಗಡಿಯನ್ನು ಕಾಯುವ ಸೇನೆ ಇಲ್ಲದೆ ನಮಗೆ ಕಾಯಲಿಕ್ಕಾಗೋದಿಲ್ಲ. ಪತ್ರಕರ್ತರು ಯಾರೇನೇ ಹೇಳಲಿ ದೇಶದ ಆಧಾರ ಸ್ತಂಭ. ಅದು ನಮ್ಮ ದಕ್ಷಿಣ ಕನ್ನಡದ ಪತ್ರ ಸಂಕಲನವೇ ನನಗೆ ಗೌರವ ಉಂಟು. ಶಿಕ್ಷಕರು ಯಾವುದೇ ಡ್ಯಾಶ್ ಕೆಲಸಗಳನ್ನು ಮಾಡದೇ ಇರುವಂಥವರು ಶಿಕ್ಷಕರು. ಈ 4 ಜನರ ಮಕ್ಕಳಿಗೆ ಮತ್ತು ಸ್ವಾಭಾವಿಕವಾಗಿ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಹರಿಜನ ಗಿರಿಜನ ಬಂಧುಗಳು, ಅಲ್ಪಸಂಖ್ಯಾತ ಬಂಧುಗಳು, ಹಿಂದುಳಿದವರು. ಸೊ 2 ಮಾನದಂಡ, ಒಂದು ಮೆರಿಟು, ಒಂದು ಸಾಮಾಜಿಕ ನ್ಯಾಯ. ಯಾಕೆಂದರೆ ಶ್ರೀಮಂತರ ಮಗ ಬಂದು ನೀವು ಕೇಳಿದ ಪ್ರಶ್ನೆ, ಈಗ ನಮಗೆ 75ರಿಂದ ಹೆಚ್ಚು ಬಂದೇ ಬರ್ತದೆ, ನಮಗೆ 106 ಅಪ್ಲಿಕೇಶನ್ಗಳು ಬರ್ತದೆ. ಆಗ ಒಬ್ಬನಿಗೆ ಒಂದು ರ್ಯಾಂಕ್ ಉಂಟು ತಾವು ಹೇಳಿದ ಹಾಗೆ. ಆದರೆ ಆತನ ಆದಾಯವನ್ನು ನೋಡಬೇಕು. ಆತನಿಗೆ ಹೆಚ್ಚು ಆದಾಯ ಇದ್ದರೆ, ಕಡಿಮೆ ಆದಾಯ ಇದ್ದ ಅದೇ ರ್ಯಾಂಕಿನವರಿಗೆ ಬರ್ತದೆ. ಇದರ ಉದ್ದೇಶ ಏನಂದರೆ ಯಾರಿಗೆ ಶಿಕ್ಷಣ ವಂಚಿತರಾಗಬಾರ್ದು. ಕೇಂದ್ರ ರಾಜ್ಯ ಸರ್ಕಾರಗಳು ಅತ್ಯುತ್ತಮ ಸ್ಕೀಮ್ಗಳು ಮಾಡಿದ್ದಾರೆ, ಬ್ಯಾಂಕ್ಗಳು ಲೋನ್ ಕೊಡ್ತಾ ಇದ್ದಾರೆ. ಆದರೂ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ, ಅಗೇನ್ ಐ ಡೋಂಟ್ ವಾಂಟ್ ಡಿಸ್ಪ್ಯೂಟ್, ಫಲ 100% 100 ಎತ್ತುತ್ತಾ ಇಲ್ಲ. ಅದು ಯಾರ ತಪ್ಪಲ್ಲ, ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ಜನಸಂಖ್ಯೆಯಲ್ಲಿ. ಹಾಗಾಗಿ ನಾವು 25 ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದೆವು. ಯಾವ ರೀತಿ ಅಳಿಲು ಸೇವೆ, ಇದರಿಂದ ಇಡೀ ದೇಶಕ್ಕೆ ಏನು ಪಸರಿಸಲಿಲ್ಲ. 75 ಮಕ್ಕಳ ಒಂದು ಕಣ್ಣಲ್ಲಿ ಬೆಳಕನ್ನು ಕಾಡುವಂಥ ಸಣ್ಣ ಒಂದು ಪ್ರಯತ್ನ. ವಿತ್ ಪೆನಾಲ್ಟಿ ಒಂದು 15 ದಿನದಲ್ಲಿ ಅಡ್ಮಿಷನ್ ಇರ್ಬೋದು, ಹಂತ ಹಂತವಾಗಿ ಮಾಡಬೇಕಾಗ್ತದೆ. ಮತ್ತು ಇಂಜಿನಿಯರಿಂಗ್ ಮತ್ತು ಇತರ ಇದರಲ್ಲಿ ಹೇಳದ ಕೆಲವು ಫಾರ್ಮಸಿ ಅಂತ ಇದಕ್ಕೂ ನಾವು ಕೊಡುವ ಸಾಧ್ಯತೆಗಳು ಉಂಟು. ಯಾಕಂದರೆ ಅದು ಘೋಷಣೆ ಮಾಡಲಿಲ್ಲ. ಅಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ಸಿಕ್ಕಿದರೆ ನಾವು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ, ಆಯುರ್ವೇದ ಆಗೋ ಲೇಟ್ ಆಗ್ತದೆ. ಅಂತೂ ಇಡೀ ಇದು 3 ತಿಂಗಳಾಗ್ತದೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾವು ಲಾಸ್ಟ್ ಡೇಟ್ನ ಮೊದಲೇ ಮುಗಿಸ್ಬೇಕಾಗ್ತದೆ, ಇಲ್ಲದ್ರೆ ಯಾಕಂದರೆ ಅದು ಉಪಯೋಗ ಆಗುವುದಿಲ್ಲ ಈ ಶೈಕ್ಷಣಿಕ ವರ್ಷಕ್ಕೆ. ಸಾಧಕರಿಗೆ ಸನ್ಮಾನಕ್ಕೆ ನಾವು 3 ತಿಂಗಳ ಅವಕಾಶವನ್ನು ಸಮಿತಿಯವರಿಗೆ ಕೊಟ್ಟಿದ್ದೇವೆ. ನಾವು ಅವರಿಗೆ ಫೀಡ್ಬ್ಯಾಕ್ ಕೊಡ್ತೇವೆ, ತಾವುಗಳು ಕೊಡ್ಬೋದು. ಎಲ್ಲದಕ್ಕೆ ಇಮೇಲ್ ID ಕೊಟ್ಟಿದ್ದೇವೆ. ಒಂದು ಇಮೇಲ್ ID ಮಾತ್ರ ಫೋನ್ ಮುಖಾಂತರ ವ್ಯಕ್ತಿಗತವಾಗಿ ಯಾವುದೇ ಇದನ್ನು ನಾವು ದಯವಿಟ್ಟು ನೋಟ್ ಮಾಡಬೇಕು, ನಾವು ಎಂಟರ್ಟೈನ್ ಮಾಡೋದಿಲ್ಲ, ಯಾಕೆಂದರೆ ಸಮಯದ ಅಭಾವ ಇರ್ತದೆ. ಇಮೇಲ್ ID ಕೊಟ್ಟಿದ್ದೇವೆ, ಸಾಧನೆಗೆ ಬೇರೆ, ಸ್ಕಾಲರ್ಶಿಪ್ಪಿಗೆ ಬೇರೆ. ಸ್ಕಾಲರ್ಶಿಪ್ನವ್ರಿಗೆ ಇಮೇಲ್ ಬಂದ ಮರುಕ್ಷಣ ಅವರಿಗೆ ಅಪ್ಲಿಕೇಶನ್ ಫಾರ್ಮ್ ಇಮಿಡಿಯೇಟ್ ಅದೇ ಮೇಲಲ್ಲಿ ಹೋಗ್ತದೆ. ಅವರು ಫಿಲ್ ಮಾಡಿ ಕೊಟ್ಟ ಕೂಡಲೇ ಸಮಿತಿಗೆ ಹೋಗ್ತದೆ. ಸಮಿತಿ ಅದನ್ನು ಚರ್ಚಿಸಿ, ನಾನು ಇರ್ತೇನೆ, ತೀರ್ಮಾನಿಸಿ ಟ್ರಾನ್ಸ್ಪರೆಂಟಾಗಿ ಅದರ ಘೋಷಣೆಯನ್ನು ನಾವು ಮಾಡ್ತೇವೆ. ಅದು ಘೋಷಣೆ ಉದ್ದ ಇರ್ತೇವೆ, ಪತ್ರಿಕೆಗಳಿಗೆ ಬರಲಿಕ್ಕಿಲ್ಲ, ಆದರೆ ಟ್ರಾನ್ಸ್ಪರೆನ್ಸಿಯಾಗಿ ನಾವು ಆ ಘೋಷಣೆಯನ್ನು ಬಿಡುಗಡೆ ಮಾಡ್ತೇವೆ. ಪ್ರಕಟ ಮಾಡಲಿಕ್ಕೆ ಅಷ್ಟು ದೊಡ್ಡದು ಸಾಧ್ಯ ಆಗ್ತದೆ ಇಲ್ಲವೋ ಅದು ಅವರವರ ಖುಷಿ ಮತ್ತು ಅವರವರ ಪತ್ರಿಕೆಯ ತತ್ವ ಸಿದ್ಧಾಂತಗಳು, ನಾವು ಅದಕ್ಕೆ ಕೈ ಹಾಕೋದಿಲ್ಲ. ಘೋಷಣೆಯನ್ನು, ಪ್ರಶಸ್ತಿಯನ್ನು ನಾವು ಘೋಷಣೆಯನ್ನು ಬಿಡುಗಡೆ ಮಾಡ್ತೇವೆ. ಯಾವ ಅಧ್ಯಾಪಕರು ಕೊಟ್ಟಿದ್ದೇವೆ, ಈಗ ಮೆಡಿಸಿನಲ್ಲಿ ಯಾರಿಗೆ ಕೊಟ್ಟಿದ್ದೇವೆ, ಇಂಜಿನಿಯರಿಂಗಲ್ಲಿ ಯಾರಿಗೆ ಕೊಟ್ಟಿದ್ದೇವೆ, ಸ್ನಾತಕೋತ್ತರದಲ್ಲಿ ಯಾರಿಗೆ, ಪ್ರೈಮರಿಗೆ ಯಾರಿಗೆ ಕೊಟ್ಟಿದ್ದೇವೆ. ನಾವು ಪ್ರೈಮರಿ ಮತ್ತು ಹೈಸ್ಕೂಲು ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ. PUC ವರೆಗೆ ಅಲ್ಲಿ ತಾವುಗಳ ಪಾತ್ರವೂ ಇರ್ತದೆ. ಒಂದು 3-4 ಜನವನ್ನಾರು ತಾವುಗಳು ಖಂಡಿತ ಐಡೆಂಟಿಫೈ ಮಾಡ್ತೀರಿ, ಅದು ಕಮಿಟಿಗೆ ಹೋಗ್ತಾ ಇರ್ತದೆ. ಅಲ್ಲಿ ಪುನಃ ಯಾವುದೇ ಭೇದ ಭಾವಗಳು, ಅದನ್ನು ಹೆಚ್ಚಿನ ಹೇಳೋದಿಲ್ಲ, ಯಾವುದೇ ಭೇದ ಭಾವಗಳು ಇದರಲ್ಲಿ ಸ್ವಾರ್ಥ ಅಥವಾ ನಮಗೆ
ಪ್ರಚಾರ ತಗೊಳ್ಳಿಕ್ಕೆ ಅಥವಾ ಲಾಭ ಮಾಡಲಿಕ್ಕೆ ಮುಂದಿನ ಇದಕ್ಕೆ ಗುರಿಯಾಗಿ ಇಟ್ಟುಕೊಂಡು ಯಾವುದನ್ನು ಮಾಡಲಿಲ್ಲ. ನಿಮಗೆ 25 ವರ್ಷದಲ್ಲಿ ಗೊತ್ತುಂಟು. ಯಾಕಂದರೆ ಉದ್ಯೋಗ ಮೇಳವನ್ನು ಪ್ರಪ್ರಥಮವಾಗಿ ಮಂಗಳೂರಲ್ಲಿ ಪ್ರಾರಂಭ ಮಾಡಿದ್ದು ನಾನು. ಇವತ್ತು ಎಷ್ಟು ಖುಷಿ ಅಂದರೆ ಎಲ್ಲ ಕಡೆ ಆಗ್ತಾ ಉಂಟು, ಸರ್ಕಾರವೇ ಮಾಡ್ತಾ ಉಂಟು. ಯಾರು ಮಾಡದಿದ್ದ ಸಂದರ್ಭದಲ್ಲಿ ಕೊರೋನಾ ಬರುವಾಗ ಪ್ರಪ್ರಥಮವಾಗಿ ಅಕ್ಕಿ ವಿತರಣೆ ಮಾಡಿದ್ದು ನಾನು. ಕೇಂದ್ರ ರಾಜ್ಯ ಸರ್ಕಾರದ ಬರುವಾಗ ನಾನು ನಿಲ್ಲಿಸಿದ್ದೇನೆ. ಹಾಗಾಗಿ ನನ್ನ ಗುರಿ ಏನು ಹೇಳಿದರೆ, ನಾನು ಉತ್ತಮವಾದ ಉದಾತ್ತವಾದ ಕೆಲಸವನ್ನು ಮಾಡೋದ್ರೊಂದಿಗೆ ಇತರರಿಗೆ ಅದು ಪ್ರೇರೇಪಣೆಯಾಗಿ ಮಾದರಿಯಾಗಿ ಎಲ್ಲರೂ ಅದನ್ನು ಮಾಡಿದಾಗ ಸಮಾಜಕ್ಕೆ ದೊಡ್ಡ ಮಟ್ಟದಲ್ಲಿ ತಲುಪ್ತದೆ. ನಾನು ಅಳಿಲು ಸೇವೆ ಮಾಡೋದು, ಆದರೆ ಅದು ಪ್ರಾರಂಭ ಆಗಬೇಕು. ಪ್ರಾರಂಭ ಆಗಿದೆ ಹೇಳಿ ಆಶಿಸ್ತೇನೆ. ಮೆಡಿಕಲ್ ಕಾಲೇಜು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಹೇಳುವಂಥ, ಮೊದಲು MCI ಇತ್ತು, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳಿ. ಮೋದಿ ಸರ್ಕಾರ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಹೇಳುವಂಥ ಕಮಿಷನ್ ಮಾಡಿತ್ತು. ಇಡೀ ಕರ್ನಾಟಕದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಸಂಯೋಜನೆಗೊಟ್ಟ ಪ್ರಥಮ ಪ್ರೈವೇಟು ಕಾಲೇಜ್ 7 ವರ್ಷದಲ್ಲಿ ಆಗಲಿಲ್ಲ. NMCಯ ಪ್ರಥಮ ಕಾಲೇಜ್ ಹೇಳುವ ಹೆಗ್ಗಳಿಕೆಯೊಂದಿಗೆ ಪ್ರಾರಂಭದಲ್ಲಿ ಆ ಹೆಗ್ಗಳಿಕೆಯನ್ನು ಹಿಡ್ಕೊಂಡೆ, ಕಿರೀಟವನ್ನು ಹಾಕಿಕೊಂಡೆ ನಾವು GR ಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಿದ್ದೇವೆ. ಈಗ ಸುಮಾರು 430 ಬೆಡ್ಡು ಮತ್ತು 80 ICU ಬೆಡ್ಡು ಸಹಿತ 510 ಬೆಡ್ಡುಗಳು ತಯಾರಾಗಿದೆ. ಮುಂದಿನ ದಿನಗಳಲ್ಲಿ ಅದು 750 ಬೆಡ್ಡಿಗೆ ರೀಚ್ ಆಗ್ತದೆ. ಸೆಕೆಂಡ್ ಇಯರಿಗೆ ಪ್ರಥಮ ವರ್ಷದ ಕ್ಲಾಸುಗಳು ಪ್ರಾರಂಭವಾಗಿದೆ. ಎಲ್ಲ ವಿಭಾಗಗಳು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮೊನ್ನೆ ನಾವು ಪತ್ರಿಕೆಗಳಿಗೆ ಘೋಷಣೆ ಮಾಡಿದ್ದೇವೆ, 75 ಕ್ಯಾಂಪನ್ನು ಒಂದು ವರ್ಷದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ ನಿಟ್ಟಿನಲ್ಲಿ ನಾವು ಫ್ರೀ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ. ಸ್ವಾಭಾವಿಕವಾಗಿ ಕ್ಯಾಂಪಿನಲ್ಲಿ ವೈದ್ಯರು ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಇರ್ತಾರೆ. 150 ಇಂಟೇಕ್ನೊಟ್ಟಿಗೆ ಅನುಮತಿಯಾಗಿದೆ. ಸರ್ಕಾರದ ರೂಪುರೇಷೆ ಪ್ರಕಾರ ನೀಟ್ ಮುಖಾಂತರ ಸರ್ಕಾರ ಎಲ್ಲ ಅಡ್ಮಿಷನ್ ನಿಯಂತ್ರಣವನ್ನು, ಮ್ಯಾನೇಜ್ಮೆಂಟ್ ಕೋಟಾವನ್ನು ನಿಯಂತ್ರಣ ಮಾಡುವ ಸರ್ಕಾರ. ಇಲ್ಲ, ಕ್ಯಾಂಪ್ಗಳು ಎಲ್ಲ ಡಿಪಾರ್ಟ್ಮೆಂಟ್ ಇದ್ದುಕೊಂಡು, ಈಗ ಮೆಡಿಸಿನ್ ಇರ್ತದೆ, OBG ಇರ್ತದೆ, ENT ಇರ್ತದೆ, ಆಪ್ತೋ ಇರ್ತದೆ, ಆರ್ಥೋ ಇರ್ತದೆ, ಸರ್ಜರಿ ಇರ್ತದೆ, ಪೀಡಿಯಾಟ್ರಿಕ್ ಇರ್ತದೆ. ಅದು ಉಚಿತವಾಗಿರ್ತದೆ, ಸಲಹೆ ಸೂಚನೆ. ಅಲ್ಲಿ OPD ಅಥವಾ ಇನ್ಪೇಷೆಂಟ್ಗಳು ಬಂದರೆ ಅವರಿಗೆ ಕನ್ಸೆಷನ್ ಕೊಡ್ತಾ ಇದ್ದೇವೆ, ಕಾರ್ಡ್ಗಳನ್ನು ಮಾಡ್ತಾ ಇದ್ದೇವೆ. ಅದರ ನಿಯಮಗಳು ತಯಾರಾಗ್ತಾ ಉಂಟು. ನಾವೀಗ ಘೋಷಣೆ ಕ್ಯಾಂಪಿದ್ದು ಮಾತ್ರ ಮಾಡಿದ್ದು. ಅಲ್ಲಿ ನೀವು ಈಗಾಗಲೇ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಿದ ಹಾಗೆ ಅಲ್ಲಿ 2ನೇ ಪ್ರಶ್ನೆ ಇದೇ ಬರ್ತದೆ. ಕ್ಯಾಂಪ್ ಮಾಡ್ತೀರಿ, ಚೆಕಪ್ ಮಾಡ್ತೀರಿ, ಬರ್ತೀರಿ. ಎಲ್ಲಿಯಾರು ರೋಗಿಗಳು ಸಿಕ್ಕಿದರೆ ಅವರ ಸ್ಥಿತಿ ಏನು ಅಂತ. ಅವರಿಗೆ ಸ್ವಾಭಾವಿಕವಾಗಿ ನಾವೀಗ ಕರ್ನಾಟಕ ಸರ್ಕಾರದ ಆಯುಷ್ಮಾನ್ ಇದರಲ್ಲಿದ್ದೇವೆ. ಬಟ್ ಅದು ಹೆಚ್ಚು ಪ್ರೈವೇಟ್ ಕಾಲೇಜುಗಳು ಫೇವರೇಬಲ್ ಆಗೇ ಇಲ್ಲ. ಅದರಲ್ಲಿ ಆಗುವಂಥವ್ರು ಅದರ ಕೆಳಗೆ ತರ್ತೇವೆ. ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸ್ಕೀಮಲ್ಲಿ ನಾವು ಆಲ್ರೆಡಿ ಅಪ್ರೂವಲ್ ಆಗಿದ್ದೇವೆ, ಅದರಲ್ಲಿ ಆಗೋದನ್ನು ತರ್ತೇವೆ. ಈಗ ESIಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೇವೆ, ಆಗಲಿಲ್ಲ, ಆಗ್ತದೆ. ಕೆಲವರು ಇನ್ಶೂರೆನ್ಸ್ ಕಂಪ್ನಿಗೆ ಅಪ್ರೂವ್ ಆಗಿದೆ, ಅವರಿಗೆಲ್ಲ ಉಚಿತವಾಗಿ ಸಿಗ್ತದೆ. ಸಿಕ್ಕದವರಿಗೆ ನಾವು ಸಂಸ್ಥೆಯ ವತಿಯಿಂದ, ಮೆಡಿಕಲ್ ಕಾಲೇಜ್ ವತಿಯಿಂದ ಯಾವ ರೀತಿಯಾದ ಸಹಾಯವನ್ನು ಮಾಡ್ಬೋದು ಹೇಳುವಂಥ ಚಿಂತನೆಗೆ, ರೂಪುರೇಷೆಗೆ ಅದಕ್ಕೊಂದು ಕಮಿಟಿಯನ್ನು ಆ್ಯಕ್ಚುಲಿ ಮಾಡ್ತಾ ಇದ್ದೇವೆ. ಘೋಷಣೆ ಆಗಲಿಲ್ಲ, ಅದು ನಮ್ಮ ಕಾಲೇಜಿನ ಕಮಿಟಿ, ಅದು ಹೆಚ್ಚಂಶ ಘೋಷಣೆ ಮಾಡೋದಿಲ್ಲ. ನಮ್ಮ ನುರಿತ ವೈದ್ಯರೆಲ್ಲ ಡಿಪಾರ್ಟ್ಮೆಂಟ್ನವರು ಅದು ಮಾಡ್ತಾರೆ. ಖಂಡಿತ ನಮ್ಮಿಂದ ಏನು ಸಾಧ್ಯತೆಗಳುಂಟು ವಿದಿನ್ ದಿ ಫ್ರೇಮ್ವರ್ಕ್ will be identified the places where you are. It is not identified. We have just announced because it was a last moment decision. When everybody was celebrated, I was happy. The question was whether I should say only Balo Bharat Mata Ki Jai or hoist the flag and change my FE only. It is a positive note, I am telling. So it came to my conscious. I have reached this stage definitely by utilizing all the possible chances of the social structure that is India. So I am duty bound to give back something small so that it will reach the genuine people. Plus I am sure this will motivate so many institutions and organizations. They will also try to do something better. ಕನ್ನಡದಲ್ಲಿ ಹೇಳಬೇಕಾದ್ರೆ ಅವರವ್ರದ್ದೇ ಲೋಕದಲ್ಲಿ ಅವರವರ ಸಮಸ್ಯೆಯಲ್ಲಿ ಇರ್ತಾರೆ. ಇಂಥದ್ದು ಯಾರೋ ಘೋಷಣೆ ಮಾಡಿದ ಕೂಡಲ ಇನ್ನು ಒಂದು ವ್ಯಕ್ತಿ ಅಥವಾ ಸಂಘಟನೆ ಘೋಷಣೆ ಮಾಡಿದರು, ಅದು ಸಮಾಜಕ್ಕೆ ಆಗುವಂಥ ಉಪಕಾರ. ನನ್ನ ಪ್ರಕಾರ 10 ಜನ ಘೋಷಣೆ ಮಾಡೇ ಮಾಡ್ತಾರೆ. ವಿವಿಧ ಬೇರೆ ರೀತಿಯಲ್ಲಿ ಮಾಡ್ಬೋದು. ನಾವು ಮಾಡಿದ್ದೇ ಸರಿ, ಇನ್ನೊಬ್ಬರು ಮಾಡಿ ತಪ್ಪು ಹೇಳುವಂಥ ನ್ಯಾಯಮಾನ ಇಲ್ಲವೇ ಇಲ್ಲ. ಎಲ್ಲರೂ ಮಾಡೋದು ಸರಿ. ಯಾರೇ ಎಲ್ಲಿ ಯಾವುದೇ ಉತ್ತಮವಾದ ಉದಾತ್ತವಾದ ಕೆಲಸವನ್ನು ಮಾಡಿದರೂ ನಾವು ಅದನ್ನು ಪ್ರಶಂಸಿಸ್ತೇವೆ, ಬೆಂಬಲವನ್ನು ಕೊಡ್ತೇವೆ.